ಕಾರ್ಕಳ ತಾಲೂಕು ಶ್ರೀರಾಮ ಕ್ಷತ್ರಿಯ ಸಂಘ ರಿಜಿಸ್ಟರ್ಡ್ ಇದರ ನೂತನ ಕಾರ್ಯಕಾರಿ ಸಮಿತಿಯ ಪದಗ್ರಹಣ ಕಾರ್ಯಕ್ರಮವು ಶ್ರೀರಾಮ ಸಭಾಭವನ ಬಂಡಿಮಠ ಕಾರ್ಕಳದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಗುರುಪ್ರಸಾದ್ ರಾವ್ ಅಜ್ಜಿಕಾರ್ ವಹಿಸಿ ಮಾತನಾಡಿ, ಜಾತಿ ಮೇಲೆ ಅಭಿಮಾನ, ಗರ್ವ, ಹೆಮ್ಮೆ ಇರಬೇಕು. ಜೊತೆಗೆ ಜಾತಿಯವರು ಯಾವುದೇ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗಬಾರದು ಎಂದು ಹೇಳಿದರು. ಸಮಾರಂಭದಲ್ಲಿ ಭಾಗವಹಿಸಿ ದಿಕ್ಸೂಚಿ ಭಾಷಣ ಮಾಡಿದ ಕುಮಾರಿ ಚೈತ್ರ ಕುಂದಾಪುರ ಮಾತನಾಡಿ, ಮೂಲ ಸಂಸ್ಕೃತಿ ಉಳಿಸಿ ಬೆಳೆಸುವಲ್ಲಿ ಸಂಘಟನೆ ಅತ್ಯಗತ್ಯ. ನಮ್ಮ ಸಮುದಾಯದವರಿಗೆ, ಕುಲದವರಿಗೆ ಅವಮಾನ ನಡೆದಾಗ ಒಗ್ಗಟ್ಟಿನಿಂದ ಪ್ರತಿಭಟಿಸುವ ಗರ್ವ ನಮ್ಮಲ್ಲಿ ಮೂಡಬೇಕು ಎಂದು ಹೇಳಿದರು. ವೇದಿಕೆಯಲ್ಲಿ ಶ್ರೀ ಮಾರಿಯಮ್ಮ ದೇವಸ್ಥಾನ ಕಾರ್ಕಳ ಇದರ ಅನುವಂಶಿ ಆಡಳಿತ ಮುಕ್ತೇಸರ ಸುರೇಶ್ ಹವಾಲ್ದಾರ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭ 2022-23ನೇ ಸಾಲಿನ ಸ್ವಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯಧನ, ಆರೋಗ್ಯ ಸಹಾಯಧನ ವಿತರಿಸಲಾಯಿತು. ಹಚ್ಚ ಹಸಿರಾಗಿರಲಿ, ತಮ್ಮ ಕುಟುಂಬ ಸಮೃದ್ಧಿಯಿಂದ ಬೆಳಗುತ್ತಿರಲಿ. ಪುತ್ರಿ ಡಾಕ್ಟರ್ ಸುಮಾ ಕೊಟ್ಟಿರ್ತಕ್ಕಂತಹ ಉತ್ತರ ಭಾರತಕ್ಕೆ ಹೋದ್ರೆ ಅಲ್ಲಿ ರಜಪೂತ್ರ ಅಂತ ನೀವು ಕೇಳಿರ್ಬೋದು, ಬಹಳ ಶ್ರೇಷ್ಠವಾದ ಒಂದು ಕ್ಷತ್ರಿಯರು. ಮಧ್ಯ ಭಾರತದಲ್ಲಿ ಮರಾಠ ಕ್ಷತ್ರಿಯರು, ಹಾಗೆ ದಕ್ಷಿಣ ಭಾರತದಲ್ಲಿ ವನ್ಯ ಕ್ಷತ್ರಿಯರು ಅಂತೆಲ್ಲ ಹೇಳಿಬಿಟ್ಟು, ಹಾಗೆ ಬೇರೆ ಬೇರೆ ಕ್ಷತ್ರಿಯರು ನಮ್ಮ ಏನು ರಾಷ್ಟ್ರದ ಹಿತ, ರಾಷ್ಟ್ರದ ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ ಬಹಳ ಜೊತೆಗೆ ನಿಲ್ಲಿಸಿ ನೋಡಿದ್ರೆ ರಾಮಕ್ಷತ್ರಿಯರ ಹೆಣ್ಣು ಮಕ್ಕಳ ಮಾಂಗಲ್ಯದ ಒಂದು ವಿಭಿನ್ನತೆ ಇದೆ. ಬಹುತೇಕ ಸಮಾಜಗಳು ಅದನ್ನು ಫಾಲೋ ಕೂಡ ಮಾಡ್ತವೆ. ಬಹುತೇಕ ರಾಮಕ್ಷತ್ರಿಯ ಹೆಣ್ಣು ಮಕ್ಕಳ ಮಾಂಗಲ್ಯ ಹೇಗಿರುತ್ತೆ ಅಂತ ಕೇಳಿದ್ರೆ, 2 ಅಷ್ಟಪಟ್ಟಿ ಗುಂಡಿರುತ್ತೆ, ಇನ್ನು 2 ಹಿರೆ ಗುಂಡುಗಳಿರುತ್ತೆ. ಆ 2 ಚಿನ್ನದ ಗುಂಡುಗಳ ನಡುವೆ ಒಂದು ಹವಳ ಇರುತ್ತೆ. ಆ ತಾಳಿಯ ಪ್ರತೀತಿಯನ್ನ ರಾಮಕ್ಷತ್ರಿಯ ಹೆಣ್ಣು ಮಕ್ಕಳು ಅನಾದಿ